BS ಯಡಿಯೂರಪ್ಪ ಆನೆಗುಡ್ಡೆ ಕುಂಬಾಶಿ ಗಣಪತಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದರು. ಈ ಸಂದರ್ಭ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿರುವಂತಹ 1008 ತೆಂಗಿನಕಾಯಿಯ ಗಣಯಾಗದಲ್ಲಿ ಅವರು ಪಾಲ್ಗೊಂಡರು. ಲೋಕ ಕಲ್ಯಾಣಾರ್ಥವಾಗಿ ಕುಂಬಾಶಿ ದೇವಸ್ಥಾನದಲ್ಲಿ ನಡೆಯಲಿರುವ 1008 ತೆಂಗಿನಕಾಯಿ ಗಣಯಾಗದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಭಾಗಿಯಾದರು. ಹಾಸನದ JP ರಾಘವೇಂದ್ರರಾವ್ ಕುಟುಂಬದವರು ನಡೆಸುವ ಯಾಗ ಇದಾಗಿದ್ದು ರಾಘವೇಂದ್ರರಾವ್ ಯಡಿಯೂರಪ್ಪ ಅವರ ಆತ್ಮೀಯರಾಗಿದ್ದರು. ಈ ಬಗ್ಗೆ ಮಾತನಾಡಿದ ರಾಘವೇಂದ್ರರಾವ್ ಕುಟುಂಬಿಕರು, ಲೋಕ ಕಲ್ಯಾಣಾರ್ಥವಾಗಿ ಈ ಯಾಗವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಕುಟುಂಬದಿಂದ ಮಾಡುತ್ತಿರುವ 3ನೇ ಯಾಗ ಇದು. ಯಡಿಯೂರಪ್ಪನವರು ನಮ್ಮ ಕುಟುಂಬಕ್ಕೆ ಆತ್ಮೀಯರು, ಹಿಂದಿನಿಂದಲೂ ನಮ್ಮ ಕುಟುಂಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೇನೆ ಅನೇಕ ಭಕ್ತಾದಿಗಳು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದು ಈ ಒಂದು ಯಾಗದಲ್ಲಿ ಪಾಲ್ಗೊಂಡರು. ಕಾರಣ ಏನಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರುವಂತಹ ಯಾಗ ಬಹಳ ಅಪರೂಪವಾಗಿ 1008 ತೆಂಗಿನಕಾಯಿಯ ಈ ಒಂದು ಗಣಯಾಗ ನಡೆಯುತ್ತೆ. ಕುಂಬಾಶಿ ಹೇಗೂ ಪ್ರಸಿದ್ಧ ಒಂದು ಗಣಪತಿಯ ಕ್ಷೇತ್ರ. ಇಲ್ಲಿ ಯಡಿಯೂರಪ್ಪ ಈ ಒಂದು ಯಾಗದಲ್ಲಿ ಭಾಗಿಯಾಗಿದ್ದರು.